మీటింగ్ పోతుంది మీటింగ్ ఇంకో
ಪಂಕನ ಹೇಯಲ್ಲಿ ಶಕ್ತಿ ವರ್ಸಸ್ ಸಮಯ ದರ್ಬ ಈಗಾಗಲೇ 2 ತಂಡದ ಆಟಗಾರರು ಅಂಗಣ ಪ್ರವೇಶ ಮಾಡಿದ್ದಾರೆ. ತೀರ್ಪುಗಾರ ಮಿತ್ರರು ಎಂದು ಎ ತಂಡದ ಪಂದ್ಯಾಟವನ್ನು ನಡೆಸಿಕೊಡಬೇಕಂತ ಕೇಳಿಕೊಳ್ಳುತ್ತಾರೆ. ಕಬಡ್ಡಿ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡುವಂತಹ ಎಲ್ಲ ಕಬಡ್ಡಿ ಅಭಿಮಾನಿ ಪ್ರೇಕ್ಷಕ ಬಂಧುಗಳು ದಯಮಾಡಿ ಗಮನಿಸಿ. ಕ್ರೀಡಾಂಗಣದ ಒಳಗಡೆ ಸುಮಾರು 16 ಸಿಸಿಟಿವಿಗಳನ್ನು ಅಳವಡಿಸಿದ್ದಾರೆ. ತಮ್ಮ ಎಲ್ಲ ಚಲನವಲನಗಳು ಸಿಸಿಟಿವಿಯ ನಿರೀಕ್ಷಣೆಯಲ್ಲಿ ಇದೆ. ದಯಮಾಡಿ ಇದನ್ನು ತಾವೆಲ್ಲರೂ ಸಹ ಗಮನಿಸಿ. ಒಂದು ವಿಭಾಗದ ಮುಂದಿನ ಪಂದ್ಯ ಶ್ರೀರಾಮ ಶಂಭೂರು ತತ್ವಸ ಕಲಬಲ. ಶ್ರೀರಾಮ ಶಂಭೂರು
ತತ್ವಮಸಿ ಬಗಂಬಿಲ ಎರಡು ತಂಡದ ನಾಯಕರು ತಮ್ಮ ಸಿದ್ಧತೆಯನ್ನು ಮುಗಿಸಿ ಶಿವರಾಮ ಶಂಭರು ತತ್ವಮಸಿ ಬಗಂಬಿಲ ವಿಭಾಗದ ಪಂದ್ಯಾಟ ಸಾಗಿ ಬರ್ತಾ ಇದೆ. ಅನ್ಯ ದರ್ಬಾರ್ ವರ್ಸಸ್ ಶಕ್ತಿ ಮಂಗಳೂರು 4-3 ಒಂದೇ ಒತ್ತಡವನ್ನು ನಡೆಯಲಿದೆ. ಅನಿಯ ತಂಡ
ಪ್ರಯತ್ನ ಫ್ರೆಂಡ್ಸ್ ದೇವಗಲಪಾಡಿ ಈ ವಿಭಾಗದ ಪ್ರಥಮ ಸೆಮಿಫೈನಲ್ಗೆ ಎರಡು ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಪಂಜುನ ಬಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 24-12 ಎಂಪೈರ್ ಆಫ್ ಸವಣೂರು. ಉತ್ತರ ವಿಭಾಗದಲ್ಲಿ ಶ್ರೀರಾಮಚಂದ್ರರು ತತ್ವಮಸಿ ಬದಲಿಲ್ಲ. ಕೊನೆಯ 1 ನಿಮಿಷದ ಆಟ ಬಾಕಿ ಇದೆ. ಅಂಕದ ಬಿಯಲ್ಲಿ ಸಿದ್ಧತೆಯನ್ನು ಮುಗಿಸಿಕೊಳ್ಳಿ. ಶ್ರೀರಾಮಚಂದ್ರರು ತತ್ವಮಸಿ ಬದಲಿಲ್ಲ. ದಯಮಾಡಿ ಪ್ರೇಕ್ಷಕರೊಂದಿಗೆ ಗಮನಕ್ಕೆ ಬ್ಯಾರಿಕೇಡ್ ಅನ್ನು ದಯಮಾಡಿ ಮುಟ್ಟುವಚ್ಚಿ ಅಂಕಣದ ಸುರಕ್ಷತೆ 24 ಎಂಪೈರ್ ಆಫ್ ಸವಣೂರು ಸಮನಲು. ಕೊನೆಯ ನಿಮಿಷದ ಘೋಷಣೆಯ ಸಮಯ ಉರುಳ್ತಾ ಇದೆ. ಪಂದ್ಯಾಟ ಮುಗಿದಿದೆ. ಅಂಕಣದಲ್ಲಿ ಸವಣೂರು ಮುಂದಿನ ಪಂದ್ಯಾಟಕ್ಕಾಗಿ ತೇರ್ಗಡೆಯಾಗಿದೆ. ಫ್ರಾನ್ಸಿಸ್ ಸರ್ ಅಂಕಣ ಬಿಗೆ ಮುಂದಿನ ಪಂದ್ಯಾಟಕ್ಕಾಗಿ. ಸೇರ್ತನೆ